ಒಂದು ವಿಚಾರ ಹೇಳಿದ್ರಿ, ನಮ್ಮ ರಾಜ್ಯದಲ್ಲಿ ಮಂಗಳೂರಿನಲ್ಲಿ ಉದ್ಯಮಗಳು ಬಂತು ಅಂತ. ನನ್ನ ಲೆಕ್ಕಾಚಾರದಲ್ಲಿ ಯಾವ ಉದ್ಯಮಗಳಿದ್ದರೆ ನೀವು ಹೇಳ್ಬೋದು ನೇರ ಪ್ರಸಾರದಲ್ಲಿ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಂದಂಥ ಉದ್ಯಮಗಳು ಮಾತ್ರ ನಮಗೆ ಈಗ ಕಾಣಿಸ್ತಾ ಇದೆ ನನ್ನ ಲೆಕ್ಕಾಚಾರದಲ್ಲಿ. ಬಿ ಜೆ ಪಿಯವ್ರು ಗೊತ್ತಿಲ್ಲ ಆಮೇಲೆ ಇರ್ಬೋದೇನು, ಈಗ NMBT ಇರ್ಬೋದು, MCF ಇರ್ಬೋದು, KYCL ಇರ್ಬೋದು, MRPL ಎಲ್ಲ ಆ ಸಂದರ್ಭದಲ್ಲಿ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಈ ಮಾತನ್ನು ನಾನು ನಾರಾಯಣ ರೆಂಜಿ ಅವರು ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಬಂದಿದೆ ಅನ್ನೋದಕ್ಕೆ ರಸ್ತೆಗಳು ಅಗಲ ಆಗಿರ್ಬೋದು, ಉದ್ಯಮಗಳು ಬರಬೇಕು ಇನ್ನಷ್ಟು, ಅದರ ಪ್ರಯತ್ನಗಳನ್ನು ನೀವು ಮಾಡಬೇಕು. ಅಂದರೆ ಕಾಂಗ್ರೆಸ್ ಸಮಯದಲ್ಲಿ ಬಂತು ಅಂತ ಹೇಳೋದಿಲ್ಲ, ಕಾಂಗ್ರೆಸ್ ಸುದೀರ್ಘವಾಗಿತ್ತು, ಆ ಸಂದರ್ಭದಲ್ಲಿ ಬಂತು. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಉದ್ಯಮಗಳು ನಮ್ಮಲ್ಲಿ ಬರ್ತಾ ಇಲ್ಲ, ಎಲ್ಲರೂ ಬೆಂಗಳೂರು ಕಡೆ ಹೋಗ್ತಾ ಇದ್ದಾರೆ ಎನ್ನುವಂಥದ್ದು ಅದರಲ್ಲೂ ಗಮನ ಇರಲಿ. ಇವರೇ ಉದಯಾಚಾರ್ಯ ಈಗ ಅವರು ಹೇಳ್ತಾರೆ, ನಿಮ್ಮ ಹೇಳಿದಂಥ ಫಾರಿನ್ ಫಂಡಿಂಗ್ನ ಬಗ್ಗೆ ತಕ್ಷಣ ಹೇಳಿದರು, ತಪ್ಪು ನಿಮ್ಮದು ತಪ್ಪು, ನೀವು ಹೇಳಿರುವಂಥದ್ದು ಹೀಗೆ ವಾಸ್ತವ ಇದು ಅಂತ. ನೀವು ಯಾವ ಆಧಾರದ ಮೇಲೆ ಇದೆಲ್ಲ ಇವರು ಆರೋಪ ಮಾಡ್ತಾರೆ ಅಂತ ಹೇಳ್ತೀರಿ? ಇವರು ವಾಸ್ತವವನ್ನು ಹೇಳ್ತಾ ಇದ್ದಾರೆ. ಸ್ಟೂಡೆಂಟ್ ಪ್ರೊಟೆಸ್ಟಿಗೆ ಯಾವುದೇ ರೀತಿಯಾದಂತಹ ಫಂಡ್ ಬಂದಿಲ್ಲ ಅಂತ ಹೇಳಿ ಖುದ್ದು ಅವರ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರೇ ಅದರ ಬಗ್ಗೆ ಪ್ರೆಸ್ ಮೀಟ್ ಮಾಡಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಬಂದಿಲ್ಲ. ಒಂದು ವೇಳೆ ಇವರು ಹೇಳ್ತಿದ್ದಾರೆ ಇವಾಗ ಇಷ್ಟೆಲ್ಲ ಫಂಡ್ಸ್ ಬರ್ತಿದೆ, ಭಯೋತ್ಪಾದನೆಗೆ ಉಪಯೋಗ ಆಗ್ತಿದೆ ಅಂತ ಹೇಳಿದ್ರೆ ಇವರ ಸರ್ಕಾರ ಏನ್ ಮಾಡ್ತಾ ಇದೆ ಇವರ ಟೋಟಲಿ ಇವರ ಇಂಟೆಲಿಜೆನ್ಸ್ ಫೇಲ್. ಪಹಲ್ಗಾವ್ ಅಟ್ಯಾಕ್ ಬಗ್ಗೆ ಹೇಳಿದ್ರು, ಅಥವಾ ಬೇರೆ ಬೇರೆ ಏನು ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಅದರ ಬಗ್ಗೆ ಹೇಳಿದ್ರು. ಇದೆಲ್ಲ ಒಂದು ಲೆಕ್ಕದಲ್ಲಿ ನೋಡಿಕೊಂಡ್ರೆ ನಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರೇ. ಇದು ನಾನು ಇವರಿರುವಾಗ ಇದ್ದದ್ದು ಮಾತ್ರ ಆದದ್ದು ಅಂತ ನಾನು ಹೇಳುವಂಥದ್ದಲ್ಲ, ನಮ್ಮ ಸರ್ಕಾರ ಇರುವಾಗ ಕೂಡ ಆಗಿದೆ. ಆದ್ರೆ ಇವರು ಏನು ಹೇಳಿದ್ರು, ಇನ್ನು ಮುಂದಕ್ಕೆ ಇದು ಆಗುದಿಲ್ಲ ಅಂತ ಹೇಳುವಂತ ಒಂದು ಆಶ್ವಾಸನೆಯನ್ನು ಕೊಟ್ಟು ಮತ್ತೆ ಪುನಃ ಆಗ್ತಾ ಇದೆ ಅಂತ ಅದು ಇರುವಂತ ದೊಡ್ಡ ಸಮಸ್ಯೆ. ಮತ್ತೆ ಜಾಬಿನ ಬಗ್ಗೆ ಹೇಳಿದ್ರು. ನೋಡಿ, ಕೇವಲ ಜಾಬ್ ಕ್ರಿಯೇಟ್ ಮಾಡುವಂತಹದ್ದಲ್ಲ, ಅದಕ್ಕೆ ತಕ್ಕನಾದ ಮಾರ್ಕೆಟ್ ಕೂಡ ಕ್ರಿಯೇಟ್ ಮಾಡಬೇಕು. ಸಂಬಳದ ಪ್ರಶ್ನೆ ಬೇರೆ, ಈಗ ಇವರು ಹೇಳಿದ್ರು ಪಕೋಡ ಮಾಡ್ಲಿಕ್ಕೆ ಹೇಳಿದ್ರು. ಎಲ್ಲರೂ ಪಕೋಡ ಮಾಡಿಕೊಂಡು ಕೂತ್ರೆ ಅದನ್ನು ತಕೊಳ್ಳುವ ಯಾರಾದ್ರೂ ಬೇಕಲ್ಲ, ಮಾರ್ಕೆಟ್ ಬೇಕಲ್ಲ ಸರ್. ನೋಡಿ, ಇವಾಗ ಪ್ರಾಬ್ಲಮ್ ಏನಾಗ್ತಿದೆ ಅಂತ ಹೇಳಿದ್ರೆ, ನಾವು ಏನೋ ಒಂದು ಧರ್ಮಾಂಧತೆಯಲ್ಲಿ ನಾವು ಮೂವ್ಮೆಂಟ್ ಆಗ್ತಾ ಇದ್ವಿ. ನಾವು ಎಕನಾಮಿಕಲಿ ನಮ್ಮ ದೇಶ ಯಾವ ಒಂದು ದಿಕ್ಕಿನಲ್ಲಿ ಹೋಗ್ತಿದೆ ಅದರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ಅದರ ಬಗ್ಗೆ BJP ಅವರಿಗೆ ಬೇಡ, ಅದರ ಬಗ್ಗೆ ಮಾತಾಡೋದಿಲ್ಲ. ಅವರ ವಿಚಾರ ಮಾತಾಡ್ಲಿಕ್ಕೆ ಹೋದ್ರೆ ಅವರು ಕೇವಲ ಮಾತಾಡೋದು ರಾಮನ ವಿಚಾರ ಮತ್ತೆ ಗೋಹತ್ಯೆ ವಿಚಾರ, ಇದು ವಿಚಾರ ಮಾತ್ರ. ಕೆಲಸ ಕೇಳಲಿಕ್ಕೆ ಹೋದ್ರೆ ಇವರ ಶಾಸಕರೊಬ್ಬರೇ ಕೆಲಸ ಕೇಳಬಾರ್ದು, ಮತ್ತೆ ಏನು ಅಭಿವೃದ್ಧಿ ಕೇಳಬಾರ್ದು, ಓನ್ಲಿ ಲವ್ ಜಿಹಾದ್ ಅಂತ ಹೇಳುವಂಥ ವಿಚಾರಗಳನ್ನು ಬಹಳಷ್ಟು ಬಾರಿ ಇವರ ಹೇಳಿದ್ದಾರೆ. ಮತ್ತೆ ಅದು ಮಾತ್ರ ಅಲ್ಲದೆ ನಾವು ಬಂದ್ರೆ $15ಗೆ 15 ರೂಪಾಯಿ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಸೊ ಈ ತರದ ಎಲ್ಲ ಕೆಲವು ಏನು ಅಚ್ಚದಿನ ಹೇಳ್ತವೆ ತೋರಿಸ್ತವೆ ಅಂತ ಹೇಳಿ ಜನರಿಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಮುಂಚಿನ ಬುರೇದಿನೇ ನಮಗೆ ವಾಪಸ್ ಕೊಡಿ ಅಂತ ಹೇಳುವಂತ ಮಟ್ಟಿಗೆ ಈಗ ಜನರು ಬಂದಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ, ಇವರು ಈ ವಿಶ್ವಕರ್ಮ ಇದರ ಯೋಜನೆ ಬಗ್ಗೆ ಹೇಳಿದ್ರು. ನೋಡಿ, ಇದೆಲ್ಲ ಏನಾಗಿದೆ ಅಂತ ಹೇಳಿದ್ರೆ, ತುಂಬಾ ಯೋಜನೆಗಳು ಹಳೆಯ ಸರ್ಕಾರದಲ್ಲಿ ಇದ್ದಂತ ಯೋಜನೆಗಳನ್ನೇ ಇವರು ಹೆಸರು ಬದಲಾವಣೆ ಮಾಡಿ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಇನ್ಕ್ರಿಮೆಂಟಲ್ ಕೊಟ್ಟು ಪ್ರೊಡ್ಯೂಸ್ ಮಾಡಿದಂತಹ ಯೋಜನೆಗಳು. ಅದನ್ನ ಯಾಕಂತ ಹೇಳಿದ್ರೆ, ಅದು ಟೈಮ್ ಟು ಟೈಮ್ ನಿಮ್ಮ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗ್ತಾ ಹೋಗುವಾಗ ಅದಕ್ಕೆ ನೀವು ಬಜೆಟಿಂಗ್ ಮತ್ತೆ ಬೇರೆ ಬೇರೆ ಪ್ಲಾನ್ಸ್ಗಳನ್ನು ನೀವು ಇನ್ಕ್ರೀಸ್ ಮಾಡಲೇಬೇಕು. ಅದನ್ನೇ ಮಾಡಿಕೊಂಡು ಹೋಗಿರುವಂಥದ್ದು. ಮತ್ತೆ ಅದರಲ್ಲಿ ಹೊಸದಾಗಿ ಏನು ವಿಶೇಷ ಏನಿಲ್ಲ. ಮತ್ತೆ ನಾವು ಅದು ರೋಡ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಬೇಕಾದಷ್ಟು ಕೇಸಸ್ ಇದೆ. ಇವರು ಮಾಡಿದಂಥ ರೋಡ್ಗಳು, ಇವರು ಮಾಡಿದಂಥ ಬ್ರಿಡ್ಜ್ಗಳು ಯಾವ ರೀತಿಯಾಗಿ ಬಿದ್ದು ಹೋಗಿದೆ, ಆ ಏರ್ಪೋರ್ಟ್ ಯಾವ ರೀತಿಯಾಗಿ ಬಿದ್ದು ಹೋಗಿದೆ. ಕೆಲವೊಂದೊಂದು ಕಡೆಯಲ್ಲಿ ಏರ್ಪೋರ್ಟ್ಗಳನ್ನು ಮಾಡಿ ಇಟ್ಟಿದ್ದಾರೆ, ಅದರಲ್ಲಿ ಇನ್ನೂ ಕೂಡ ಆಪರೇಷನ್ ಸ್ಟಾರ್ಟ್ ಆಗಿಲ್ಲ. ಇನಾಗ್ರೇಷನ್ ಆಗಿದೆ, ಅಲ್ಲಿ ಒಂದು ಇನಾಗ್ರಲ್ ಫ್ಲೈಟ್ ಲ್ಯಾಂಡ್ ಆಗಿದೆ, ಮತ್ತೆ ಅದರ ನಂತರ ಯಾವುದೇ ರೀತಿಯಾದಂತಹ ಒಂದು ಇದು ನಡೆದು ಹೋಗಿಲ್ಲ. ನೋಡಿ, ಬಹುಶಃ ಏನಾಗಿದೆ ಅಂತ ಹೇಳಿದ್ರೆ, ಇವಾಗ ಬಹುದೊಡ್ಡ ಸಮಸ್ಯೆ ಏನಾಗಿದೆ ನೋಡಿ. ಈಗ ಬಿಹಾರದಲ್ಲಿ ಈಗ ಆ ಎಲೆಕ್ಷನ್ನ ವಿಚಾರವಾಗಿ ನೋಡಿ, ಅಲ್ಲಿ BJP ಅವರು ಕೇವಲ ಧರ್ಮ ಮಾತ್ರ ಇಟ್ಕೊಂಡು ಎಲೆಕ್ಷನ್ಗೆ ಹೋದವರು. ಆದರೆ ಅಲ್ಲಿ ಏನ್ ಹೇಳ್ತಾರೆ, ನಮ್ಮ ಅಲ್ಲಿ ಯಾರು ವಿನ್ ಆಗಿದ್ದಾರೆ ಕ್ಯಾಂಡಿಡೇಟ್ ಪ್ರಶಾಂತ್ ಕಿಶೋರ್, ಅವರು ಅಲ್ಲಿ ಎತ್ತಿದಂತಹ ವಿಚಾರ, ನಮ್ಮ ಹುಡುಗರು ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ, ಅವರಿಗೆ ನಮ್ಮ ರಾಜ್ಯದಲ್ಲೇ ಏನಂತಾರೆ ಒಂದು ಜಾಬ್ ಆಗುವ ಹಾಗೆ ಮಾಡಬೇಕು. ಸೊ ಈ ರೀತಿಯ ವಿಚಾರಗಳಿಗೆ ಬಹುಶಃ ಅಲ್ಲಿಯ ಜೆನ್ಸಿಗಳು ಈ ಬಾರಿ ಮಣೆ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ, ನೀಟ್ ಎಕ್ಸಾಮ್ ಟೈಮ್ನಲ್ಲಿ ಕೂಡ ನೋಡಿದ್ದಿರ್ಬೋದು, ದೇಶದ ಬೇರೆ ಬೇರೆ
ಕಡೆಯಲ್ಲಿ ಈ ಪ್ರೊಟೆಸ್ಟ್ ನಡೆದಿದೆ. ಸತ್ಯ ಹೇಳಲೇಬೇಕು, ಇವರು ಬಿದ್ರು ಅಂತ ಮೀಸೆ ಮಣ್ಣಾಗಿಲ್ಲ ಹೇಳ್ತಾರಲ್ಲ ಪೈಲ್ಮಾನು, ಹಾಗೆ ಆ ರೀತಿಯಾಗಿ ಇವರು ಅದನ್ನೆಲ್ಲ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ನಾವು ಮಕ್ಕಳಾಚೆ ನೋಡಿ ಮಾಡಿದ್ದು, ಅದು ಮಾಡಿದ್ದು ಇದು ಮಾಡಿದ್ದು ಅಂತ ಹೇಳ್ತಾರೆ. ಒಂದೊಂದು ಪ್ರೆಸ್ ಮೀಟ್ ಮಾಡಲಿಲ್ಲ. ಮೋದಿಜಿ ಅವರಿಗೆ ಮನಸ್ಸು ಬಂದಾಗ ಅವರ ಮನ್ ಕಿ ಬಾತ್ ಬಂದು ಹೇಳಿ ಹೋಗ್ತಾರೆ, ನಮ್ಮ ಮಾತು ಕೇಳ್ತಾ ಇಲ್ಲ ಅವರು. ಮತ್ತೆ ಎಲ್ಲ ಏನು ಹೇಳ್ತಾರೆ, ಭಯ ಬಿದ್ದು ಮತ್ತೆ ರಾತ್ರಿ 12 ಗಂಟೆಗೆ ಫ್ರೆಂಡ್ಸ್ ಅಂತ ಹೇಳಿ ಹೊಸ ಒಂದು ಟೆಕ್ನಿಕ್ ಸ್ಟಾರ್ಟ್ ಮಾಡಿದ್ರು. ಅದು ಒಂದು ಸಲ ಅಲ್ಲ, 2-3 ಸಲ ವಿಡಿಯೋ ಮಾಡಿ ಬಿಟ್ರು. ನೋಡಿ ವಿಷಯ ಅಂತ ಹೇಳಿದ್ರೆ, ಅವ್ರಿಗೆ ಆಗ ಒಬ್ರು ಕಾಲ್ ಮಾಡಿ ಹೇಳಿದ್ರು, ನೋಡಿ ಹೊಸ ಜನರೇಷನ್ ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನು ಮುಂದೆಗೆ ನಮ್ಮ ಮನ್ಮಾನಿ ನಾವು ಮಾಡಿಕೊಂಡು, ಇದು ಬಿಜೆಪಿಗೆ ಮಾತ್ರ ಅಲ್ಲ, ನಮಗೂ ಅನ್ವಯ. ಆದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಏನೋ ಮಾಡಿದ್ರೆ ನಡೀತದೆ ಅಂತ ಹೇಳುವಂತಹದ್ದು ಆಗುದಿಲ್ಲ. ಯಾಕಂದ್ರೆ ನೋಡಿ, ಬಹುಶಃ ನೀವು ಈಗ ನೋಡಿದ್ರು, ಈಗ ಅರವಳಿ ಮೌಂಟೇನ್ಸ್ಗಳ ಅದರ ಒಂದು ಅವಸ್ಥೆ ನೋಡಿ, ಅದರ ಬಗ್ಗೆಯೂ ಕೂಡ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ನಡೆದು ಮತ್ತೆ ಅದನ್ನು ನಿಲ್ಲಿಸಬೇಕಾಯಿತು. ಸರ್ಕಾರದ ಪ್ರಕಾರ 100 ಮೀಟರ್ ಎತ್ತರ ಇರುವ ಪರ್ವತಗಳು ಮಾತ್ರ ಅರವಳಿ ಪರ್ವತಗಳು, ಅದಕ್ಕಿಂತ ಕೆಳಗಿದ್ರೆ ಇಲ್ಲ ಅಂತ. ಬಹುಶಃ ಅರವಳಿ ಪರ್ವತಗಳನ್ನು ತೆಗೆದ್ರೆ ನಾಳೆ ಡೆಲ್ಲಿಯ ಅವಸ್ಥೆ ಏನಾಗಬಹುದು ಅಂತ ಹೇಳುವಂಥದ್ದು ಅದು. ಸೊ ಹಾಗಿರುವಾಗ ಅದು ಮಾತ್ರ ಅಲ್ಲದೆ ಬಹುಶಃ ರೈತರ ಚಳವಳಿ ಟೈಮ್ನಲ್ಲಿ ಆಗಿದ್ರು, ಏನು ಎಂಥದ್ದು MSP ಒಂದು ಹೋರಾಟ ಆಗಿದ್ದಿರ್ಬೋದು. ನಮ್ಮದೇ ರೈತರು 800 ರೈತರು ಸತ್ರು. ಹೊರಗಿನವರಲ್ಲ, ಏನು ಪಾಕಿಸ್ತಾನದಿಂದ ಬಂದವರಲ್ಲ ಅಥವಾ ಬಾಂಗ್ಲಾದೇಶದಿಂದ ಬಂದವರಲ್ಲ, ನಮ್ಮ ರೈತರೇ. ಅವರು ಬರದ ಹಾಗೆ ರೋಡ್ಗಳಿಗೆ ಆಣಿ ಎಲ್ಲ ಹಾಕಿ ನಿಲ್ಲಿಸಿದ್ರು. ಸೊ ಈ ಥರದ ಕ್ರೌರ್ಯಗಳನ್ನು ಮಾಡಿದ್ರು. ಈಗ ಬಹುಶಃ ಈಗ ಆ ಗ್ರೇಟರ್ ನಿಕೋಬಾರ್ ಏನೋ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದಾರೆ, ಅದರಿಂದ ಏನೋ ಒಂದು ಚೈನಾಗೆ ಚೆಕ್ ಪಾಯಿಂಟ್ ಕೊಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಿದ್ದಾರೆ. ಬಟ್ ಅದರ ಹಿಂದೆ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ದೊಡ್ಡ ಮಟ್ಟಿಗೆ ಅದಾನಿಯ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಈ ಸರ್ಕಾರಗಳು ಅನುವು ಮಾಡಿಕೊಟ್ಟಾಗಿದೆ. ಸರ್, ಈಗ ನಾವು ಕಾರ್ಯಕ್ರಮ ಮುಗಿಸುವ ಹೊತ್ತು ನಾರಾಯಣ ರಂಜೆ ಅವರು BJPಯಿಂದ ಕೆಲವು ವಿಚಾರಗಳನ್ನು ಹೇಳಿದರು. ಕೆಲವು ವಿಚಾರಗಳು ಹೌದು, ಇನ್ಫ್ರಾಸ್ಟ್ರಕ್ಚರ್ ರಸ್ತೆಗಳೇನಿದೆ BJP ಬಂದ ಮೇಲೆ ಚೆಂದ ಆಗಿದೆ, ಎರಡು ನಾವು ಮಾತು ಇಲ್ಲ. ನಾವು ಅದು ಒಳ್ಳೆ ವಿಚಾರಗಳೇ ಹೇಳಬೇಕು. ಆದರೆ ನಾರಾಯಣರವರು, ನಿಮ್ಮಿಬ್ಬರಿಗೂ ಒಂದು ಪ್ರಶ್ನೆ. ಈ ಧರ್ಮದ ಮೇಲೆ ರಾಜಕೀಯ ಮಾಡುವಂಥದ್ದು, ಸಮಯ ಮುಗಿತಾ ಬಂದು ಸ್ವಲ್ಪ ಸಮಯದಲ್ಲಿ ಧರ್ಮದ ಮೇಲೆ ರಾಜಕೀಯ ಮಾಡುವಂಥದ್ದು ಮತ್ತು ವ್ಯಕ್ತಿ ಪೂಜೆ, ಇದು ಎಷ್ಟನ್ನು ನೀವು ಸಮರ್ಥನೆ ಮಾಡ್ತೀರಿ ಇಬ್ಬರು? ಧರ್ಮ ಅನ್ನುವಂಥದ್ದು ಒಂದು ಮೌಲ್ಯಾಧಾರಿತ ವ್ಯವಸ್ಥೆ. ಸರಿ, ಧರ್ಮ ಯಾವತ್ತೂ ಕೂಡ ಸತ್ಯದ ಕಡೆಗೆ ಇರಬೇಕು ಮತ್ತು ಅದು ನೀತಿ ಇರಬೇಕು. ಮತ್ತು ಒಂದು ರೀತಿಯ ವ್ಯವಸ್ಥೆ ಅಡಿಯಲ್ಲಿ ನಾವು ಬೆಳವಣಿಗೆ ಕಂಡಾಗ ನಮ್ಮ ಏನು ವ್ಯವಸ್ಥೆಗಳಿದೆ ಅದನ್ನು ಜೋಡಿಸಿಕೊಂಡು ಹೋಗಬೇಕು. ಧರ್ಮ ಒಂದು, ಈಗ ಯುವ ಜನರು ಧರ್ಮದ ಬಗ್ಗೆ ವಿಚಲಿತರಾಗ್ತಾರೆ ಅನ್ನುವಂಥ ಮಾತನ್ನು ಉಲ್ಲೇಖ ಮಾಡ್ತಾರೆ. ಎಲ್ಲೂ ಕೂಡ ಧರ್ಮದ ವಿಚಾರದಲ್ಲಿ ಯುವಕರು ವಿಚಲಿತರಾಗಿಲ್ಲ. ಇವತ್ತು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಡ್ಡ ಬೀಳುವವನು ಆ ಧರ್ಮದ ಗೌರವವನ್ನು ಇಟ್ಟುಕೊಂಡಿದ್ದಾನೆ, ಮಸೀದಿಗೆ ಹೋಗೋನು ಮಸೀದಿಗೆ ಹೋಗ್ತಾ ಇದ್ದಾನೆ, ಅಥವಾ ಚರ್ಚಿಗೆ ಹೋಗುವವನು ಚರ್ಚಿಗೆ ಹೋಗ್ತಾ ಇದ್ದಾನೆ. ಧರ್ಮದ ಆಧಾರದಲ್ಲಿ ಯುವಕರನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಿಲ್ಲ. ಆದರೆ ಧರ್ಮದ ಹಾದಿಯಲ್ಲೇ ನಡೆಯಬೇಕಾದ್ದು ಇವತ್ತಿನ ಕರ್ತವ್ಯ ಮತ್ತು ಆದ್ಯತೆ ಇದೆ. ಯಾತಕ್ಕೋಸ್ಕರ ಅಂದರೆ ಹೇಳಿದರೆ, ನಮ್ಮ ಜಿಲ್ಲೆಯಲ್ಲಿ ಮೊನ್ನೆ ನೋಡಿದಿರಿ, ನಮ್ಮ ಕಮಿಷನರ್ ವ್ಯಾಪ್ತಿಯಲ್ಲಿ ಸುಮಾರು 80 ಕೋಟಿಯಷ್ಟು ಮಾದಕ ವ್ಯಸನ ದ್ರವ್ಯಗಳನ್ನು ನಾಶ ಮಾಡಿದರು. ಸರಿ, ಸಿಕ್ಕಿರುವಂಥದ್ದು 10% ಇರ್ಬೋದು, ಉಳಿದ 90% ಅಂದರೆ ಸುಮಾರು 800 ಕೋಟಿ ರೂಪಾಯಿದು. ಆ ಎಲ್ಲ ಮಾದಕ ದ್ರವ್ಯಗಳು ಯಾವ ಕಾಲೇಜಿನ ಅಥವಾ ಯಾವ ರಸ್ತೆ ಬದಿಯಲ್ಲಿ ಮಾರಾಟ ಮಾಡ್ತಾರೆ ಅಂತ ಕೇಳಿದರೆ, ಇವತ್ತಿಗೆ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳೀಯವಾದಂಥ ಕಾಲೇಜುಗಳಲ್ಲಿ ಒಂದಷ್ಟು ಟೆಸ್ಟಿಂಗನ್ನು ಮಾಡ್ತಾರೆ, ಮಾಸ್ ಟೆಸ್ಟಿಂಗ್. ಅಲ್ಲಿ ಕೂಡ ಒಂದಷ್ಟು ಸಿಕ್ಕಿ ಬೀಳುವಂಥ ವ್ಯವಸ್ಥೆ ಆಗುತ್ತೆ. ಆದರೆ ಗಮನಿಸಬೇಕು, ಯುವ ಜನರನ್ನು ಹಾದಿ ತಪ್ಪಿಸುವಂಥ ವ್ಯವಸ್ಥೆಯನ್ನು ಸರಿ ಮಾಡದೆ ಹೋದರೆ ನಮ್ಮ ಸಮಾಜ ಎಲ್ಲೋ ಒಂದು ಕಡೆ ಧರ್ಮದ ಅಮಲು ಅಂತ ಹೇಳ್ತೀರಿ, ಒಂದು ಕಡೆ ಮಾದಕ ವ್ಯಸನ ಅಂತ ಹೇಳ್ತೇವೆ, ಒಂದು ಕಡೆ ಶಿಕ್ಷಣವನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂತ ಹೇಳ್ತೇನೆ. ಆದ್ದರಿಂದ ನಮ್ಮ ಮಕ್ಕಳನ್ನು ಸರಿದಾರಿ ತಂದು ಕೊಡುವಂಥ ಮತ್ತು ಆ ವ್ಯವಸ್ಥೆಯಲ್ಲಿ ಪೊಲೀಸ್ ಇರಬಹುದು, ಸಾರ್ವಜನಿಕರು ಇರಬಹುದು, ಮತ್ತು ವಿಶೇಷವಾಗಿ ಮನೆಯವರು. ನಮ್ಮ ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದರೆ, ಮನೆಯವರಿಗೆ ನಮ್ಮ ಮೊಬೈಲಲ್ಲಿರ್ತಕ್ಕಂಥ ಗ್ರೂಪ್ಗಳು ಯಾವುದು ಅಂತ ಗೊತ್ತಿರುವುದಿಲ್ಲ. ಮನೆ ಮಕ್ಕಳ ಮೊಬೈಲಲ್ಲಿ ಯಾರೆಲ್ಲ ಚಾಟ್ ಮಾಡ್ತಾರೆ ಅಂತ ಕೇಳಿದರೆ ಮನೆ ಮಕ್ಕಳು ಲಾಕ್ ಮಾಡಿ ಇಟ್ಕೊಳ್ಳುವಂಥ ವ್ಯವಸ್ಥೆಗಳಿದೆ. ಅದನ್ನು ಬದಲಾವಣೆ ಮಾಡಿಕೊಳ್ಬೇಕನ್ನೋ ಅನಿವಾರ್ಯತೆ ಇದೆ. ಅದರಿಂದ ಇದು ನಮ್ಮ ಮನೆಯಿಂದಲೇ ಆರಂಭ ಆಗಬೇಕು. ಈ ಮನೆಯಿಂದ ಆರಂಭ ಆದರೆ ಧರ್ಮದ ಉಳಿವು ಆಗುತ್ತೆ, ಧರ್ಮದ ನಡೆಯಲ್ಲಿ ಕೂಡ ನಡೀಲಿಕ್ಕೆ ಆಗುತ್ತೆ, ವ್ಯಕ್ತಿ ಶ್ರೇಷ್ಠನಾಗಿ ನಿಲ್ತಾನೆ. ವ್ಯಕ್ತಿ ಕೇಂದ್ರದ ರಾಜಕಾರಣ ಅಂತ ಇಲ್ಲ. ನಾನು ಹೇಳುವಂಥದ್ದು, ವ್ಯಕ್ತಿ ಆ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡಾಗ ಒಬ್ಬ ಕಾರ್ಯಕರ್ತನಾಗಿ ಬೆಳೀತಾನೆ, ಬೆಳೀತಾ ಒಬ್ಬ ನಾಯಕನಾಗ್ತಾನೆ. ನಾಯಕನಾಗುವಂಥ ಸಂದರ್ಭದಲ್ಲಿ ಸಮಾಜಕ್ಕೆ ಏನಾಗಬೇಕು, ನನ್ನಿಂದ ಸಮಾಜಕ್ಕೋಸ್ಕರ ಏನು ನನ್ನ ಕೊಡುಗೆ ಇದೆ, ಅದನ್ನು ಮಾತ್ರ ಆಲೋಚನೆ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಲ್ಲಿ ಇರುವಂಥದ್ದು. ಭಾರತೀಯ ಜನತಾ ಪಾರ್ಟಿಯ ನಡೆ ಕೂಡ ಹಾಗೆ. ಅದಕ್ಕೋಸ್ಕರ ನಮ್ಮ ವ್ಯವಸ್ಥೆಯಲ್ಲಿ ವಿಶ್ವಾಸ ಇರುವುದು, ಆ ಕಾರಣಕ್ಕೋಸ್ಕರ
ಅದಕ್ಕೋಸ್ಕರ ಈ ದೇಶದಲ್ಲಿ ಇವರು ಹೇಳಿರುವಂಥ ಏನು ವ್ಯವಸ್ಥೆಗಳಿದೆ, ಇವತ್ತು ಕಾಂಗ್ರೆಸ್ ಒದ್ದಾಡ್ತಾ ಇದೆ, ಎಲ್ಲೆಲ್ಲ ಒಂದು ರಾಜ್ಯ ಬಿಟ್ಟು ಒಂದೆರಡು ರಾಜ್ಯ ಬಿಟ್ಟರೆ ಬೇರೆ ಅಧಿಕಾರದಲ್ಲಿ ಇಲ್ಲದಂಥ ವ್ಯವಸ್ಥೆಯಲ್ಲಿ ಏನಾಗಿದೆ. ಅದೇ ಕಾರಣಕ್ಕೋಸ್ಕರ ಅವರು ಮುಳುಗುವ ಹಂತದಲ್ಲಿದ್ದವರು ಎಲ್ಲೋ ಚೇತರಿಕೆಗೆ ಈ ಅವಕಾಶವನ್ನು ಉಪಯೋಗ ಮಾಡಲಿಕ್ಕೆ ಹೊರಟರು. ಆದರೆ ಅವರಿಗೆ ಚೆನ್ನಾಗಿ ಗೊತ್ತಿದೆ ಇವರ ಪಾರ್ಟಿಯ ನಾಯಕರಿಂದ ಏನಾಗುವುದಿಲ್ಲ ಅನ್ನೋದನ್ನು ಮೊನ್ನೆ ನಡೆದಿರ್ತಕ್ಕಂಥ ಸೆಷನಲ್ಲಿ, ಅದು ಬಾನ್ಸೂರಿ ಇರ್ಬೋದು, ನಮ್ಮ ಸ್ಥಳೀಯವಾಗಿಂತ ಇರ್ತಕ್ಕಂಥ ಯುವ ಎಂಪಿಗಳಿರ್ಬೋದು, ನಮ್ಮ ಬ್ರಿಜೇಶ್ ಚೌಟರ್ ಇರ್ಬೋದು, ಅಥವಾ ಅನೇಕ ಯುವ ಎಂಪಿಗಳು ಸಾರ್ವಜನಿಕವಾಗಿ ಕಾಲೇಜುಗಳಲ್ಲಿ ಸಾರ್ವಜನಿಕ ಯುವಕರಲ್ಲಿ ಸಂವಹನ ಮಾಡುವಂಥ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾಯಿದ್ರು, ನಮ್ಮ ವ್ಯವಸ್ಥೆಗಳನ್ನ ಅಚ್ಚುಕಟ್ಟು ಮಾಡಬೇಕಂತ ಅನಿವಾರ್ಯತೆ ಇದೆ. ಮತ್ತೊಂದು ಗೊತ್ತಿರಲಿ, ಜೆನ್ಸಿಗಳ ಬಗ್ಗೆ ನಾವು ಭಾರಿ ದೊಡ್ಡದರಾಗಿ ಮಾತಾಡ್ತೇನೆ, ಸತ್ಯ ಇದೆ, ಆ ಯುವಕರ ಭಾವನೆಗಳನ್ನು ಗೌರವಿಸಬೇಕು. ಆದರೆ ಇಲ್ಲಿಯ ಪರಿಸರದಲ್ಲಿ ಆ ಜೆನ್ಸಿ ಎದ್ದು ಉಪಟಳ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ನಮ್ಮ ಜಿಲ್ಲೆಯಲ್ಲಿ ಅವನು ಉಪಟಳ ಅಂತ ಮಾತಾಡಲ್ಲ, ಉಪಟಳ 18ರಿಂದ 25 ಒಳಗಿನ ಮಕ್ಕಳೆಲ್ಲಾನು ಜೆನ್ಸಿ ಅಂತ ಆ ಮಕ್ಕಳು ಆ ವ್ಯವಸ್ಥೆ ಅಡಿಯಲ್ಲಿ ತಂದೆ ತಾಯಿಯೊಟ್ಟಿಗೆ ಬೆಳೆದವರು. ಅವರೆಲ್ಲೂ ಕೂಡ ನಿಮ್ಮ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ನಮ್ಮ ಮಕ್ಕಳು ಹೊರಗಡೆ ಹೋಗಿ ಕಲ್ತಿರ್ಬೋದು, ಆದರೆ ಇಲ್ಲಿಯ ನಮ್ಮ ಸ್ಥಳೀಯವಾದಂಥ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಾವು ಪಾರಂಪರಿಕ ಜಿಲ್ಲೆ, ನಮ್ಮ ಮಲೆನಾಡಿನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪಾರಂಪರಿಕ ವ್ಯವಸ್ಥೆ ನನಗೆ ಅಷ್ಟು ದೊಡ್ಡದಾಗಿ ಹೊಡೆತವನ್ನು ಬೀಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಜನರು ಈ ಭಾವನೆ ಇದೆ. ಮತ್ತು ಜನರು ಮಾತಾಡ್ತಾರೆ, ಎಲ್ಲರೂ ಕೂಡ ಮನೆಯ ಸಂಪರ್ಕದಲ್ಲಿದ್ದವರು ಮತ್ತು ಮನೆಯ ಸಂಪರ್ಕದಲ್ಲಿದ್ದುಕೊಂಡು ಆ ಮನೆಯನ್ನು ಸಂರಕ್ಷಣೆ ಮಾಡುವಂಥ ಕೆಲಸವನ್ನ ಜೆನ್ಸಿಗಳು ಮಾಡ್ತಾ ಇದ್ದಾರೆ. ಇವತ್ತು ಜೆನ್ಸಿಗಳ ಕಾರಣಕ್ಕೋಸ್ಕರ ಅನೇಕ ಮನೆಗಳು ಉನ್ನತವಾದ ಸ್ಥಾನಮಾನಕ್ಕೆ ಮುಟ್ಟುವಂತ ವ್ಯವಸ್ಥೆ ಇದೆ. ಜೆನ್ಸಿಗಳು ದುಡಿಯೋ ಕಾರಣಕ್ಕೋಸ್ಕರ ಆ ಮನೆ ಅಭಿವೃದ್ಧಿ ಆಗಿದೆ. ಅದಕ್ಕೋಸ್ಕರ ಇವತ್ತು ಜೆನ್ಸಿಗಳ ಆಲೋಚನೆಗಳು ಎಲ್ಲಿರ್ಬೇಕಂದ್ರೆ ಶಿಕ್ಷಣವನ್ನು ಚೆನ್ನಾಗಿ ಪಡಿಬೇಕು ಮತ್ತು ಚೆನ್ನಾಗಿರುವಂತಹ ಉದ್ಯೋಗವನ್ನು ಪಡಿಬೇಕು ಅನ್ನೋಂಥ ಕಲ್ಪನೆಯಲ್ಲಿ ಇಟ್ಟುಕೊಂಡು ದುಡಿದ್ರೆ ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ. ಅದಕ್ಕೆ ಜೆನ್ಸಿಗಳ ದೊಡ್ಡ ಕೊಡುಗೆ ಇದೆ. ಆ ಕೊಡುಗೆಯನ್ನು ನಿರೀಕ್ಷೆ ಮಾಡುವ ಮುಖಾಂತರ ಜೆನ್ಸಿಗಳ ಜೊತೆ ಹಿರಿಯರು ಕೂಡ ಹೊಂದಾಣಿಕೆ ಆಗಬೇಕು, ಹಿರಿಯರ ಜೊತೆ ಜೆನ್ಸಿಗಳು ಕೂಡ ಹೊಂದಾಣಿಕೆ ಆಗಬೇಕು. ಈ ದೇಶವನ್ನ ಸುಭಿಕ್ಷೆಯಾಗಿ ಇನ್ನೊಮ್ಮೆ ಮೇಲ್ಸ್ತರಲ್ಲಿ ಕಟ್ಟುವಂತ ಕೆಲಸಗಳು ಆಗಬೇಕು. ಕೊನೆಯದಾಗಿ ಏನ್ ಹೇಳ್ತೀರಾ? ಧರ್ಮದ ವಿಚಾರ ಹೇಳಿದೆ, ಧರ್ಮದ ಹೆಸರಲ್ಲಿ ನೋಡಿ ಕಾರ್ಯಕ್ರಮ ಮುಕ್ತಾಯದ ಹೊತ್ತಲ್ಲಿ ನೋಡಿ, ರಾಜಕೀಯ ಕೂಡ ಒಂದು ಧರ್ಮವೇ, ಸರಿ, ಪಾಲಿಟಿಕ್ಸ್ ಒಂದು ಧರ್ಮವೇ. ಸೊ ರಾಜಕಾರಣಿಗಳು ತಮ್ಮ ರಾಜಕೀಯ ಧರ್ಮವನ್ನು ಒಳ್ಳೆ ರೀತಿಯಾಗಿ ಮಾಡಿಕೊಂಡು ಹೋದ್ರೆ ಅದು ಉತ್ತಮ. ಈಗ ಒಂದು ಪತ್ರಿಕೋದ್ಯಮದವರಿಗೆ ಅವರಿಗೆ ಆದ ಒಂದು ಧರ್ಮ ಇರ್ತದೆ, ಸರಿ, ಅದು ಧರ್ಮ ಅಂತ ಹೇಳಿದ್ರೆ ನಾನು ಹಿಂದೂ ಮುಸ್ಲಿಂ ಆ ತರದ ಧರ್ಮ ಹೇಳುವಂತದ್ದಲ್ಲ. ಅದರಲ್ಲಿ ಮಾಡಬೇಕಾದ ಕೆಲವೊಂದೊಂದು ಮುಖ್ಯವಾದಂತಹ ಕೈಂಕರ್ಯಗಳು ಅಂತ ಹೇಳ್ಬೇಕಾಗ್ತದೆ. ನೋಡಿ, ರಾಜಕೀಯ ಧರ್ಮ ಏನಿದೆ, ಜನರಿಗೆ ಏನು ಬೇಕೋ ಅದನ್ನು ಕೊಡುವಂತ. ನಮ್ಮ ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ರಾಜರು. ಸರಿ, ನಾವು ಅದು ಬಿಟ್ಟು ನಾನು ಒಬ್ಬ ಪ್ರಧಾನಮಂತ್ರಿ, ನಾನು ಹೇಳಿದಾಗೆ ದೇಶ ನಡೀಬೇಕು ಅಂತ ಹೇಳಿದ್ರೆ ಅದು ಪ್ರಜಾಪ್ರಭುತ್ವ ಅಲ್ಲ. ಆದ್ರಿಂದ ಮುಂದಿನ ದಿನಗಳಲ್ಲಿ ಸರಿ, ಇದು ನಾನು ಅವರಿಗೆ ಅಂತಲ್ಲ, ನಮಗೂ ಸಹ ಐ ವಿಲ್ ಟೇಕ್ ಇಟ್ ಫಾರ್ ಮೈ ಸೆಲ್ಫ್ ಆಲ್ಸೋ, ನಮಗೂ ಕೂಡ ನಾವು ಯಾವ ರೀತಿಯಾಗಿ ಏನ್ ಹೇಳ್ತಾರೆ, ನಾವು ಚೇಂಜಿಂಗ್ ಏನ್ ಚೇಂಜ್ ಆಗ್ತದೆ ಆ ಚೇಂಜಿಗೆ ನಾವು ಅಡಾಪ್ಟಿವಿಟಿ ಮಾಡಿಕೊಂಡು ಹೋದ್ರೆ ನಾವು ಬದುಕುತ್ತೇವೆ. ಇಲ್ಲದಿದ್ರೆ ನಾವು ಅಜ್ಜ ಹಾಕಿದ ಆಲದ ಮರ ಅಂತ ಹೇಳಿ ನಾವು ಅದಕ್ಕೆ ನೇತಾಡಿಕೊಂಡು ಕೂತ್ರೆ ಇದು ಪರಿಸ್ಥಿತಿ ಆಗಿರುವುದು. ಈಗ ಪ್ರಸ್ತುತ ಪರಿಸ್ಥಿತಿ ಆಗಿರುವಂತದ್ದು ಹೀಗೇನೆ. ಜೆನ್ಸಿಗಳಿಗೆ ಅಂತ ನಾನು ಹೇಳುವಂತಹದ್ದಲ್ಲ, ಈಗ ನಾವು ಕೂಡ ಇದ್ದೇವೆ, ನಮ್ದು ಕೂಡ ಒಂದು ಜನರೇಷನ್. ಸೊ ನಮ್ಮ ರಿಕ್ವೈರ್ಮೆಂಟ್ ಏನಿದೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ನೋಡಿ, ಯಾವುದು ಕೂಡ ಒಂದು ಟ್ರೆಂಡ್, ಆ ಟ್ರೆಂಡ್ ಪ್ರಕಾರ ಒಂದು ಹೋಗ್ತದೆ. ನೋಡಿ, ಒಂದು ಟೈಮಿನಲ್ಲಿ ಒಂದು ಮಾತಿತ್ತು, ಲೈಟ್ ಕಂಬಗೆ ಸಹ ಒಂದು ಕಾಂಗ್ರೆಸ್ ಅಂತ ಹೇಳಿ ಹಾಕಿ ನಿಲ್ಲಿ ಬೋರ್ಡ್ ಹಾಕಿದ್ರೆ ಅದು ವಿನ್ ಆಗ್ತದೆ ಅಂತ ಹೇಳಿ, ಅದು ಕೂಡ ಮಾತಿತ್ತು ಒಂದು, ಅದು ಮಾತು ಆಮೇಲೆ ಬಿಜೆಪಿಗೂ ಕೂಡ ಅನ್ವಯ ಆಯ್ತು. ಸೊ ಹಾಗಿರುವಾಗ ಅದೆಲ್ಲ ಒಂದೊಂದು ಟ್ರೆಂಡ್ಸ್ ಬದಲಾಗ್ತಿದೆ. ಈಗಿನ ಟ್ರೆಂಡ್ ಇನ್ನು ಲೈಟ್ ಕಂಬಗೆ ನಾವು ಹಾಕಿದ್ರೆ ಅದು ಕಾಂಗ್ರೆಸ್ಗೆ ಸಹ ಓಟು ಬರುದಿಲ್ಲ, ಬಿಜೆಪಿಗೆ ಸಹ ಓಟು ಬರುದಿಲ್ಲ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದು ನಮ್ಮ ರಾಜಕೀಯ ಧರ್ಮ. ನಮಗೆ ಏನ್ ಬೇಕು ನೋಡಿ, ಒಂದು ಏನ್ ಹೇಳ್ತಾರೆ, ಕೆಲವೊಂದೊಂದು ಈ ಕಾರ್ಪೊರೇಷನ್ ಎಲೆಕ್ಷನ್ ಆಗಿದಿರ್ಬೋದು ಅಥವಾ ಪಂಚಾಯತಿ ಎಲೆಕ್ಷನ್ ಆಗಿರ್ಬೋದು, ಪಕ್ಷ ನೋಡಿ ಓಟ್ ಹಾಕುದಿಲ್ಲ, ವ್ಯಕ್ತಿ ನೋಡಿ ಓಟ್ ಹಾಕ್ತಾರೆ. ಹಾಗೆ ಯಾಕೆ ಹೇಳಿದ್ರೆ ಅವನಲ್ಲಿ ಆ ಪಕ್ಷದ ಧರ್ಮ ಇಲ್ಲದಿದ್ರು ಆ ವ್ಯಕ್ತಿಯಲ್ಲಿ ಒಂದು ಧರ್ಮ ಇದೆ, ಆ ವ್ಯಕ್ತಿಯ ಧರ್ಮ ನೋಡಿ ಹಾಕ್ತಾರೆ. ಅವ ಬೇಕಾದ್ರೆ ಯಾವುದೇ ಪಕ್ಷ ಆಗಿದಿರ್ಲಿ, ನನಗೆ ಅವನೊಂದು ಒಳ್ಳೆ ವ್ಯಕ್ತಿ ಅಂತ ಆದ್ರೆ ಅವ ಬಿಜೆಪಿ ಆದ್ರೆ ಸಹ ನಾನು ಅವನಿಗೆ ಹಾಕ್ಲೇಬೇಕು, ನಾನಲ್ಲಿ ನನ್ನ ಪಕ್ಷ ಧರ್ಮ ನೋಡ್ಲಿಕ್ಕೆ ಆಗುದಿಲ್ಲ. ಹಾಗಿರುವಾಗ ನಮಗೆ ಏನು ಬೇಕು ಅದನ್ನು ಯಾರು ಕೊಡ್ತಾರೋ, ನಮಗೆ ಕೊಡುವಂಥದ್ದು ಅವರ ಧರ್ಮ, ನಾವು ಕೇಳುವಂಥದ್ದು ನಮ್ಮ ಧರ್ಮ. ಸರಿ ಉದಯಾಚಾರ್ಯ, ಧನ್ಯವಾದಗಳು. ಕಾರ್ಯಕ್ರಮದ ಮುಕ್ತಾಯದಲ್ಲಿ ಲಕ್ಷ್ಮೀನಾರಾಯಣ ರಾವ್ ಅವರೇ,
ಮಾತುಕತೆಯನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮ ಮುಕ್ತಾಯ ಸಂದರ್ಭದಲ್ಲಿ ಈ ಒಂದು ಸೈಲೆಂಟ್ ವೋಟರ್ಸ್ ಅಂತ ಎನ್ನುವ ಪದವನ್ನು ನಾನು ಬಳಸಿದ್ದೆ. ಯಾವ ರೀತಿಯಲ್ಲಿ ನಿಮ್ಮದು ವಿಶ್ಲೇಷಣೆ ಕಾರ್ಯಕ್ರಮದ ಮುಕ್ತಾಯದ ಹಂತದಲ್ಲಿ ಅಂತ, ಯುವಕರು ಮತ್ತು ಸೈಲೆಂಟ್ ವೋಟರ್ಸ್ ಈ ವಿಚಾರದಲ್ಲಿ ಇವತ್ತು ಮಾತುಕತೆ ನಡೆಸಿದ್ದೊಂದಷ್ಟು, ಏನು ವಿಶ್ಲೇಷಣೆ ಕಾರ್ಯಕ್ರಮದ ಮುಕ್ತಾಯದ ಸಂದರ್ಭ? ಕೇಳಿಸ್ತಾ ಇದೆಯಾ? ಇಲ್ಲ, ವಾಯ್ಸ್ ಬರ್ತಾ ಇಲ್ಲ. ಈಗ ಒಂದು ಧರ್ಮದ ವಿಚಾರ ತಾವು ಮಾತಾಡಿದ್ರಿ, ಮಾತಾಡಿದ್ರಿ. ಹಾ, ಸ್ವಲ್ಪ ಬ್ರೇಕ್ ಒಂದು ಆಗ್ತಾ ಇದೆ. ಧರ್ಮದ ವಿಚಾರದಲ್ಲಿ ತಾವು ಏನಾದ್ರು ಏನು ಮಾತಾಡಿದ್ರಿ ಇವತ್ತು? ಹಿಂದುತ್ವ ಮತ್ತು ಸಮಾಜದಲ್ಲಿ ಇವತ್ತು ಹಿಂದುತ್ವ ಏನಿದೆ ಅದು ರಾಜಕಾರಣದಲ್ಲಿ ಪ್ರಬಲವಾಗಿದೆ ಎಂಬುದು ಸತ್ಯ. ಈಗಿನ ಪ್ರಸ್ತುತ ಸನ್ನಿವೇಶನದಲ್ಲಿ ಅದು ರಾಮ ಮಂದಿರ ಇರ್ಬೋದು, ರಾಷ್ಟ್ರೀಯ ವಿಚಾರದಲ್ಲಿ ಇರ್ಬೋದು, ಅದನ್ನು ನಾವು ಗಮನಿಸಿದ್ದೇವೆ. ಆದ್ರೆ 2024ರ ಒಂದು ಚುನಾವಣೆಯ ಫಲಿತಾಂಶವನ್ನ ನಾವು ಇವತ್ತು ಗಮನಿಸಬೇಕು. ಅದೇನಂತಂದ್ರೆ ಕೇವಲ ನಮ್ಗೆ ಹಿಂದುತ್ವ ಸಾಕಾಗೋದಿಲ್ಲ, ಕೈಯನ್ನು ಪಡಿಸಿ ಅಂತಕ್ಕಂಥ ವಿಚಾರವನ್ನ ಇವತ್ತು ನಮ್ಗೆ ಕೆಲಸವನ್ನ ಕೊಡಿ ಅನ್ನತಕ್ಕಂಥ ವಿಚಾರಕ್ಕೆ ಇವತ್ತು ಬಂದಿದೆ. ಹಾಗಾಗಿ ಇವತ್ತು ನಮ್ಗೆ ರೈತ ಕೇಳೋದು ನಮ್ಮ ಬೆಳೆಗೆ ಬೆಲೆ ಕೊಡಿ, ಜನ ಕೇಳೋದು ಒಂದೇ, ಧರ್ಮ ನಮ್ಮ ಗುರುತು, ಅದನ್ನ ನಾವು ಒಪ್ಪಿಕೊಳ್ತೇವೆ. ರಾಷ್ಟ್ರೀಯತೆ ನಮ್ಮ ದೇಶದ ಒಂದು ಶಕ್ತಿ, ಅದನ್ನ ನಾವು ಒಪ್ಪಿಕೊಳ್ತೇವೆ. ಅದರ ಜೊತೆಗೆ ನಮ್ಗೆ ರೊಟ್ಟಿ ಮತ್ತು ಬದುಕಿಗೆ ಬೇಕಾಗಿರುವಂತದ್ದು ಕೊಡಿ ಅನ್ನತಕ್ಕಂಥ ವಿಚಾರ ಕೂಡ ಇವತ್ತು ಮುನ್ನೆಲೆಗೆ ಬರ್ತಾ ಇದೆ. ಯಾಕೆಂದ್ರೆ ದೇಶದಲ್ಲಿ ಬೆಲೆ ಏರಿಕೆಯ ಒಂದು ಹೊಡೆತ ಇವತ್ತು ಅದೇ ಒಂದು ಇದನ್ನ ಸೈಲೆಂಟ್ ವೋಟರ್ಸ್ ಇವತ್ತು ಯಾರಿದ್ದಾರೆ, ಯಾವುದೇ ಪಕ್ಷಕ್ಕೆ ಸೇರದವರಿದ್ದಾರೆ, ಎಲ್ಲವನ್ನ ಗಮನಿಸಿಕೊಂಡು ಅವರು ಒಂದು ವಿಚಾರದಲ್ಲಿ ತಮ್ಮ ಮತದಾನದ ಮೂಲಕ ಈ ಒಂದು ಎಚ್ಚರಿಕೆಯ ಸಂದೇಶವನ್ನ ಎಲ್ಲಾ ಪಕ್ಷಗಳಿಗೆ ಕೊಡ್ತಾ ಇದ್ದಾರೆ. ಪ್ರಕಾಶ್, ಸರಿ, ಧನ್ಯವಾದಗಳು.